ಪುರುಷರು ತಮ್ಮ ಶಿಶ್ನದ ಮೇಲೆ ಲವಂಗವನ್ನ ಹಚ್ಚಿದರೆ ಏನಾಗುತ್ತದೆ? ಗರ್ಭಿಣಿಯರು ಲವಂಗವನ್ನ ಬಳಸಿದರೆ ಏನೆಲ್ಲ ತೊಂದರೆಗಳಾಗುತ್ತವೆ? ಲವಂಗದಲ್ಲಿ ಯಾವ ಒಂದು ಗುಣ ನಿಮ್ಮ ದೇಹಕ್ಕೆ ಹಾನಿಯಾಗಬಹುದು? ಲವಂಗದಿಂದ ಆಗುವ ಆ 5 ಲಾಭಗಳು ಯಾವುವು? ಯಾವೆಲ್ಲ ತೊಂದರೆ ಇರುವವರು ಲವಂಗವನ್ನ ಯಾವತ್ತೂ ಬಳಸಬಾರದು? ಹೌದು, ಈ ಎಲ್ಲ ಅಚ್ಚರಿಯ ಹಾಗೂ ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಲವಂಗವನ್ನು ರುಚಿಯ ಕಾರಕವಾಗಿಯೇ ನಾವು ಹೆಚ್ಚು ಅರಿತಿದ್ದೇವೆ ಹೊರತು ಇದರ ಔಷಧಿಯ ಗುಣಗಳನ್ನಲ್ಲ. ತನ್ನ ಅಪಾರವಾದ ಔಷಧಿಯ ಗುಣಗಳಿಂದ ಬಹಳ ಹಿಂದಿನ ಕಾಲದಿಂದ ಮನೆ ಮಾತಾಗಿರುವ ಲವಂಗದ ಪ್ರಭಾವದಿಂದ ಆರೋಗ್ಯ ಸುಧಾರಣೆಯಲ್ಲಿ ಸಕಾರಾತ್ಮಕ ಹಾಗೂ ಕೆಲವು ಅಡ್ಡ ಪರಿಣಾಮಗಳು ಬೀರುವಂತಹ ಕಾರಣಗಳಿಂದ ಲವಂಗದ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಬೇಕಾಗುತ್ತದೆ. ಲವಂಗದ ಕೆಲವು ಉಪಯೋಗಗಳು ಮನುಷ್ಯನ ಆರೋಗ್ಯ ನಿರ್ವಹಣೆಯಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ, ಶೀಘ್ರ ಸ್ಖಲನದಿಂದ ಬಳಲುತ್ತಿರುವ ಪುರುಷರಿಗೆ ಲವಂಗದ ಪೇಸ್ಟ್ ತಯಾರು ಮಾಡಿ ಇತರ ಗಿಡಮೂಲಿಕೆಗಳ ಜೊತೆ ಸೇರಿಸಿ ಮಿಶ್ರಣ ಮಾಡಿ ಅದನ್ನು ಲೈಂಗಿಕ ಕ್ರಿಯೆಗೆ ತೊಡಗುವ ಮುಂಚೆ ಶಿಶ್ನದ ಮೇಲೆ ಲೇಪನ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಶೀಘ್ರ ಸ್ಖಲನದಿಂದ ಬಳಲುತ್ತಿರುವ ಪುರುಷರು ತಮ್ಮ ಶಿಶ್ನದ ತುದಿಯ ಹೊರಭಾಗದ ಚರ್ಮದ ಮೇಲೆ ಲವಂಗದಿಂದ ತಯಾರು ಮಾಡಿದ ಆಯಿಂಟ್ಮೆಂಟ್ ಹಚ್ಚಿ ನಂತರ ಲೈಂಗಿಕ ಕ್ರಿಯೆಗೆ ಮುಂದಾಗಬಹುದು. 1 ಗಂಟೆ ಮುಂಚೆ ಲವಂಗದ ಉತ್ಪನ್ನವನ್ನು ಬಳಕೆ ಮಾಡಿದವರು ತಮ್ಮ ಲೈಂಗಿಕ ಕ್ರಿಯೆ ನಂತರ ಶಿಶ್ನವನ್ನ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಇದು ಬಹಳ ಹಳೆಯ ಪದ್ಧತಿ ಆಗಿರುವುದರಿಂದ ತುಂಬಾ ಹಿಂದಿನಿಂದ ಲವಂಗದ ಉಪಯೋಗ ಈ ರೀತಿ ನಡೆಯುತ್ತಾ ಬಂದಿದೆ ಮತ್ತು ಅಷ್ಟೇ ಪರಿಣಾಮಕಾರಿಯಾದ ಫಲಿತಾಂಶ ಕೂಡ ಲಭ್ಯವಾಗಿದೆ ಎಂದು ಇತಿಹಾಸ ಕಾಲದಿಂದಲೂ ನಂಬಲಾಗಿದೆ. ಪುರುಷರು ತಮ್ಮ ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ಲವಂಗದ ಆಯಿಂಟ್ಮೆಂಟ್ ಪ್ರತಿ ಬಾರಿಯೂ ಬಳಸುವ ಮುಂಚೆ ತಮ್ಮ ಸಂಗಾತಿಯ ಯೋನಿಯ ಪ್ರದೇಶದಲ್ಲಿ ಇದರ ಬಳಕೆಯಿಂದ ಏನಾದರೂ ಕಿರಿಕಿರಿ ಆಗುವ, ಆರೋಗ್ಯ ಸಮಸ್ಯೆ ಉಂಟಾಗುವ ಎಂಬುದನ್ನ ಮೊದಲು ತಿಳಿದುಕೊಳ್ಳಬೇಕು. ನಂತರವೇ ಇದನ್ನ ಬಳಸಲು ಮುಂದಾಗಬೇಕು. ಲವಂಗದಲ್ಲಿರುವ ಪೋಷಕಾಂಶಗಳು ಜೀರ್ಣಕಾರಿ ಕಿಣ್ವಗಳ ಸ್ರವಿಕೆಗೆ ಉತ್ತೇಜನ ನೀಡುವ ಕಾರಣದಿಂದಲೇ ಆಯುರ್ವೇದ ಲವಂಗವನ್ನ ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸುತ್ತದೆ. ಇದರ ಸೇವನೆಯಿಂದ ವಾಕರಿಕೆ ಕಡಿಮೆಯಾಗುತ್ತದೆ. ಲವಂಗದಲ್ಲಿ ಕರಗುವ ನಾರು ಉತ್ತಮ ಪ್ರಮಾಣದಲ್ಲಿದ್ದು ಜೀರ್ಣಕ್ರಿಯೆಗೆ ಸುಲಭವಾಗಲು ಮತ್ತು ಮಲಬದ್ಧತೆಯಿಂದ ತಡೆಯಲು ನೆರವಾಗುತ್ತದೆ. ಲವಂಗವನ್ನ ಹಾಗೆ ಜಿಗಿದು ನುಂಗುವುದು ಉತ್ತಮವಾಗಿದೆ, ಆದರೆ ಇದು ಕೊಂಚ ಖಾರವಾಗಿದ್ದು ಇದರ ರುಚಿ ಎಲ್ಲರಿಗೂ ಹಿಡಿಸದೆ ಹೋಗಬಹುದು. ಹೀಗಾಗಿ ಇದನ್ನ ಕುಟ್ಟಿ ಪುಡಿ ಮಾಡಿ ಆಹಾರದೊಂದಿಗೆ ಬೆರೆಸಿ ಅಥವಾ ಕೊಂಚ ಜೇನಿನೊಂದಿಗೆ ಬೆರೆಸಿ ಸೇವಿಸಿದರೆ ಒಳ್ಳೆಯದು. ನಮ್ಮ ದೇಹದ ಪ್ರಮುಖ ಅಂಗಾಂಗವಾದಂತಹ ಯಕೃತ್ಗೆ ಹಲವಾರು ಜವಾಬ್ದಾರಿಗಳಿವೆ. ದೇಹವನ್ನು ಸತತವಾಗಿ ಶೋಧಿಸಿ ಶುದ್ಧೀಕರಿಸುವುದು, ಪಿತ್ತರಸವನ್ನು ಸ್ರವಿಸಿ ಜೀರ್ಣಕ್ರಿಯೆಗೆ ನೆರವಾಗುವುದು, ಜೀವ ರಾಸಾಯನಿಕ ಕ್ರಿಯೆಯನ್ನು ನಿಯಂತ್ರಿಸುವುದು, ನಾವು ಸೇವಿಸುವ ಔಷಧಿಗಳ ಸರಿಯಾದ ಬಳಕೆಗೆ ಸೂಕ್ತವಾಗಿ ನೆರವಾಗುತ್ತದೆ. ಲವಂಗದಲ್ಲಿರುವ ಯುಜನಾಲ್ ಎಂಬ ಪೋಷಕಾಂಶ ಯಕೃತ್ ಸ್ನೇಹಿ ಗುಣವನ್ನ ಹೊಂದಿದ್ದು ಯಕೃತ್ತಿನ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಲವಂಗದಲ್ಲಿರುವ ಯುಜನಾಲ್ ನೋವು ನಿವಾರಕ ಮತ್ತು ಉರಿತಯುತ ನಿವಾರಣಾ ಗುಣಗಳನ್ನ ಹೊಂದಿದೆ. ವಿಶೇಷವಾಗಿ ತಲೆನೋವನ್ನು ಗುಣಪಡಿಸಲು ಇದು ಹೆಚ್ಚು ಬಳಕೆಯಾಗುತ್ತದೆ. ಈ ಅದ್ಭುತ ಗುಣದ ಪ್ರಯೋಜನ ಪಡೆಯಲು 2 ವಿಧಾನದಲ್ಲಿ ಅದನ್ನ ನೀವು ಅನುಸರಿಸಬಹುದು. ಲವಂಗವನ್ನ ಪುಡಿ ಅಥವಾ ಎಣ್ಣೆಯ ರೂಪದಲ್ಲಿ ಸೇವಿಸುವುದು ಅಥವಾ ನೋವಿರುವ ಭಾಗದ ಮೇಲೆ ಸವರಿಸುವುದು. ನೀವು ಅವುಗಳನ್ನು ಸೇವಿಸಲು ಬಯಸಿದರೆ 1 ಚಿಕ್ಕ ಚಮಚದ ಲವಂಗ ಪುಡಿ ಮತ್ತು ಕೊಂಚ ಕಲ್ಲುಪ್ಪನ್ನು 1 ಲೋಟ ಹಾಲಿನೊಂದಿಗೆ ಬೆರೆಸಿ ಕುಡಿಯಿರಿ. ಇದರಿಂದ ಮೈಕೈ ನೋವು ಹಾಗೂ ತಲೆನೋವು ಶೀಘ್ರದಲ್ಲಿಯೇ ನಿವಾರಣೆಯಾಗುತ್ತದೆ. ನೀವು ಇದನ್ನ ನೋವಿನ ಭಾಗಕ್ಕೂ ಹಚ್ಚಲು ಬಯಸಿದರೆ ನೀವು ಲವಂಗವನ್ನ ತೆಂಗಿನ ಎಣ್ಣೆಯಲ್ಲಿ ನೆನೆಸಿಟ್ಟು ಕೊಂಚ ಹೊತ್ತಿನ ಬಳಿಕ ಅರೆದು ದಪ್ಪನೆ ಲೇಪನ ಮಾಡಿಸಿ ನೋವಿರುವ ಭಾಗಕ್ಕೆ ಹಚ್ಚಬಹುದು. ಇದರಿಂದ ನೋವು ಶೀಘ್ರದಲ್ಲಿಯೇ ಮಾಯವಾಗುತ್ತದೆ. ಲವಂಗದಲ್ಲಿ ಮೂಳೆ ಮತ್ತು ಮೂಳೆ ಸಂದುಗಳ ಆರೋಗ್ಯವನ್ನು ಉತ್ತೇಜಿಸುವ ಫ್ಲೇವನಾಯ್ಡುಗಳು, ಮ್ಯಾಂಗನೀಸ್ ಮತ್ತು ಯುಜನಾಲ್ ನಂತಹ ಹಲವಾರು ಪೋಷಕಾಂಶಗಳು ಹೊಂದಿವೆ. ಈ ಪೋಷಕಾಂಶಗಳು ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ ಹಾಗೂ ಅವು ಮೂಳೆಯ ಅಂಗಾಂಗ ರಚನೆಯಲ್ಲಿ ಬಳಸಲ್ಪಡುವ ಮೂಲಕ ಮತ್ತು ಆರೋಗ್ಯಕರ ಖನಿಜಗಳನ್ನು ನಿಮ್ಮ ಮೂಳೆಗಳಿಗೆ ಸೇರಿಸಿ ಮೂಳೆಯನ್ನ ಇನ್ನೂ ಗಟ್ಟಿಗೊಳಿಸುತ್ತದೆ.
ಲವಂಗದ ರಾತ್ರಿ ಬಳಕೆ ಮಾಡುವುದು ಬಹಳ ಪರಿಣಾಮಕಾರಿಯಾಗಿರುತ್ತದೆ. ರಾತ್ರಿ ಮಲಗುವ ಮೊದಲು 2 ಲವಂಗ ತಿಂದು ನಂತರ 1 ಗ್ಲಾಸ್ ಬಿಸಿ ನೀರನ್ನ ಕುಡಿಯಿರಿ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ, ಹೊಟ್ಟೆ ಉರಿತ, ಕೀಲು ನೋವು ಮುಂತಾದ ಸಮಸ್ಯೆಗಳು ಇರುವುದಿಲ್ಲ. ಮಲಬದ್ಧತೆ, ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ನಿವಾರಣೆಯಾಗಲು ಲವಂಗದ ರಸ ಸಹಾಯ ಮಾಡುತ್ತದೆ. ಮಧುಮೇಹಿಗಳ ರಕ್ತದಲ್ಲಿ ಸಕ್ಕರೆ ಮಟ್ಟ ಅಧಿಕವಾಗದಂತೆ ನೋಡಿಕೊಳ್ಳುವುದೇ ಮಧುಮೇಹ ನಿಯಂತ್ರಣದ ಕ್ರಮವಾಗಿದೆ. ಮಧುಮೇಹದ ಸಮಸ್ಯೆ ಇರುವವರಿಗೆ ಲವಂಗ ಸೂಕ್ತವಾಗಿದೆ, ಏಕೆಂದರೆ ಅವು ದೇಹದೊಳಗಿನ ಇನ್ಸುಲಿನ್ ಅಂತೆ ಕಾರ್ಯನಿರ್ವಹಿಸುತ್ತವೆ. ತಮ್ಮ ಮೂಲಕ ರಕ್ತದಿಂದ ಹೆಚ್ಚುವರಿ ಸಕ್ಕರೆಯನ್ನ ನಿಮ್ಮ ಜೀವಕೋಶಗಳಿಗೆ ಒದಗಿಸಲು, ಸಮತೋಲನವನ್ನು ಪುನಃಸ್ಥಾಪಿಸಲು ಮತ್ತು ನಿಮ್ಮ ರಕ್ತದಲ್ಲಿ ಸಕ್ಕರೆಯ ನಿಯಂತ್ರಣವನ್ನು ಮಾಡಲು ಅವು ನೆರವಾಗುತ್ತವೆ. ಲವಂಗದಲ್ಲಿ ಕಂಡುಬರುವ ಯುಜಿನಾಲ್ ರಕ್ತ ಹೆಪ್ಪುಗಟ್ಟಿಗೆಯನ್ನ ನಿಧಾನಗೊಳಿಸುತ್ತದೆ. ಆದರೆ ಇದು ರಕ್ತವನ್ನು ತೆಳುವಾಗುವ ಗುಣ ಇರುವ ಔಷಧದೊಂದಿಗೆ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸುವ ಕಾರಣ ಈ ಔಷಧವನ್ನು ಸೇವಿಸುವವರು ಲವಂಗವನ್ನ ಸೇವಿಸಬಾರದು. ಹಾಗಾಗಿ ಆಹಾರದಲ್ಲಿ ಲವಂಗವನ್ನ ಸೇರಿಸಿ ಸೇವಿಸಲು ಪ್ರಾರಂಭಿಸುವ ಮುನ್ನ ನಿಮಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿದೆ. ಈ ಮಸಾಲೆಯಲ್ಲಿ ಸ್ಥಳೀಯ ಅರಿವಳಿಗೆ ಗುಣಗಳು ಇವೆ. ವಿಶೇಷವಾಗಿ ನಿಮಗೆ ಹಲ್ಲು ನೋವು ಇದ್ದರೆ ನೀವು ದಂತ ವೈದ್ಯರ ಬಳಿ ಬರುವವರೆಗೂ ಎದುರಾಗುವ ನೋವು ಮತ್ತು ಬಾಯಿಯಿಂದ ಪರಿಹಾರ ಪಡೆಯಲು ನೋವಾಗುತ್ತಿರುವ ಭಾಗದ ಮೇಲೆ ಲವಂಗದ ಎಣ್ಣೆಯಲ್ಲಿ ಅದ್ದಿರುವ ಹತ್ತಿ ಉಂಡೆಯನ್ನು ಇರಿಸಿ. ಕೊಂಚ ಹೊತ್ತು ಕಳೆದ ಬಳಿಕ ಈ ಎಣ್ಣೆಯ ಅಂಶ ಲಾವಾರಸದಲ್ಲಿ ಕರಗಿ ಹೋಗುವ ಕಾರಣ ಆಗಾಗ ಹೊಸ ಹತ್ತಿ ಉಂಡೆಯನ್ನು ಲವಂಗದ ಎಣ್ಣೆಯಲ್ಲಿ ಅದ್ದಿ ಇರಿಸುತ್ತಾ ಹೋಗಬೇಕು. ಇದರ ಪರಿಣಾಮ ನೋವನ್ನು ಕಡಿಮೆ ಮಾಡುವುದೇ ವಿನಃ ನೋವಿನ ಮೂಲವನ್ನು ಇಲ್ಲವಾಗಿಸುವುದಿಲ್ಲ. ಹೀಗಾಗಿ ಅದನ್ನು ತಾತ್ಕಾಲಿಕ ಶಮನ ಎಂದೇ ಪರಿಗಣಿಸಬೇಕು ವಿನಃ ಶಾಶ್ವತ ಪರಿಹಾರ ಎಂದು ಯಾವತ್ತೂ ಪರಿಗಣಿಸಬಾರದು. ಹೃದಯದ ಕಾಯಿಲೆ ಇದ್ದವರು ಲವಂಗವನ್ನ ಸೂಕ್ಷ್ಮವಾಗಿ ಬಳಸಬೇಕು. ಅಧಿಕ ಮಟ್ಟದಲ್ಲಿ ಲವಂಗವನ್ನ ಬಳಸಿದರೆ ಹೃದಯಾಘಾತ ಆಗುವ ಸಂಭವ ಕೂಡ ಇರುತ್ತದೆ. ಕಿಡ್ನಿ ಸಮಸ್ಯೆ ಇರುವವರು ಕೂಡ ಲವಂಗವನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಯಾಕಂದ್ರೆ ಲವಂಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತದೆ. ಇದರಿಂದ ನಿಮ್ಮ ಕಿಡ್ನಿಗಳಿಗೆ ತೊಂದರೆ ಆಗುವ ಲಕ್ಷಣಗಳು ಕೂಡ ಇರುತ್ತವೆ. ಗರ್ಭವತಿಯರು ಆದಷ್ಟು ಲವಂಗವನ್ನ ಕಡಿಮೆ ಬಳಸಬೇಕು. ಯಾಕಂದ್ರೆ ಲವಂಗದಲ್ಲಿ ಅತಿ ಹೆಚ್ಚು ಉಷ್ಣ ಇರುವುದರಿಂದ ಹುಟ್ಟುವ ಮಗುವ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತದೆ. ಅದರಲ್ಲೂ ಗರ್ಭಿಣಿಯಾದ 3 ತಿಂಗಳವರೆಗೆ ಇದನ್ನು ಬಳಸದೇ ಇರುವುದು ಉತ್ತಮವೇ. ಮನೆಯಲ್ಲಿರುವ ಪುಟ್ಟ ಮಕ್ಕಳಿಗೂ ಸಹ ಲವಂಗದ ಎಣ್ಣೆ ಕೊಡುವುದು ಮುಂಚೆ ಮುಂಜಾಗ್ರತೆಯನ್ನು ವಹಿಸಬೇಕು. ಏಕೆಂದರೆ ಇದೊಂದು ಗಿಡಮೂಲಿಕೆಯ ಔಷಧ ಆಗಿರುವ ಕಾರಣ ಇದರ ಪ್ರಭಾವ ತುಂಬಾ ಬಲವಾಗಿರುತ್ತದೆ. ಮಕ್ಕಳ ಸೂಕ್ಷ್ಮ ದೇಹದಲ್ಲಿ ಲಿವರ್ ಹಾನಿ, ಪಾರ್ಶ್ವವಾಯು ಅಥವಾ ಇನ್ನಿತರ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಡುವ ಸಾಧ್ಯತೆ ಕೂಡ ಜಾಸ್ತಿಯಾಗಿರುತ್ತದೆ. ನೋಡಿದಿರಾ ಸ್ನೇಹಿತರೆ, ಲವಂಗವನ್ನ ಉಪಯೋಗಿಸುವ ಪರಿಣಾಮಗಳು, ಅಡ್ಡ ಪರಿಣಾಮಗಳು, ಇದರಿಂದ ಆಗುವ ಉಪಯೋಗಗಳು, ಯಾರು ಯಾವ ಸಮಯದಲ್ಲಿ ಲವಂಗವನ್ನ ಉಪಯೋಗಿಸಬೇಕು ಹಾಗೂ ಯಾರು ಯಾವ ಸಮಯದಲ್ಲಿ ಹಾಗೂ ಯಾವ್ಯಾವ ತೊಂದರೆಗಳು ಇರುವವರು ಈ ಲವಂಗವನ್ನ ಬಳಸಬಾರದು ಎಂದು. ಈ ಮಾಹಿತಿ ನಿಮಗೆ ನಿಜಕ್ಕೂ ಇಷ್ಟವಾದಲ್ಲಿ ಈ ವಿಡಿಯೋನ ಈಗಲೇ ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬದ ಜೊತೆ ಹಾಗೂ ಎಲ್ಲ ಆತ್ಮೀಯರ ಜೊತೆ ಈ ವಿಡಿಯೋನ ತಪ್ಪದೆ ಹಂಚಿಕೊಳ್ಳಿ. ಹಾಗೂ ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಲವಂಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.